Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama, Hare Hare. Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Krishna, Krishna, Krishna Krishna, Hare Hare. Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna, Hare Rama, Rama Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Hare Hare, Hare Rama, Rama, Hare Hare. Hare Krishna, Krishna Krishna, Hare Hare, Hare Rama, I don't know. I did, I think, in YouTube. Okay. Must be. Where are you? Facebook and So you are trying to give link to Facebook? YouTube, I went. How can you go to Facebook at the same time? Where is your Zoom? YouTube is here. Then I went here. No, that is not right. What's going on now? YouTube. Come back to your place. Where are you now? Not. Here is there live on. Take it. That link I take it. Above I can share it. But don't worry now. Take it. Above I can share it.
Hare Krishna, Pushparaj. Hare Krishna, Hare Krishna. Hare Krishna. Hare Krishna, Hare Krishna. Hare Krishna, Pushparaj. Hare Krishna, Hare Krishna ಹೇಳಿ. Okay. Om Gnanatimirandasya Gnananjalishalakya Chakshurunmilitam Yena Tasmai Shri Gurave Namaha. Namo Om Vishnu Padaya Krishna Prishtaya Bhutale Srimate Bhaktivedanta Swami Nityanamine Namaste Saraswate Deve Gauravani Pracharine Nirvishesha Shunyavadi Paschat Vitarine. Jai Shri Krishna Chaitanya Prabhu Nityananda Shri Advaita Gadadhara Shri Vasadi Gaurabhakta. Hare Krishna, Krishna Krishna, Hare Hare, Hare Rama, Rama Rama, Hare Hare. ನಾವಿದು ಭಕ್ತಿರಸಾಮೃತ ಸಿಂಧು ಶ್ರೀಲ ರೂಪ ಗೋಸ್ವಾಮಿಯವರು ಬರೆದ ಭಕ್ತಿ ಯೋಗದ ಸಂಪೂರ್ಣ ವಿಜ್ಞಾನ, ಇದರಲ್ಲಿ 22ನೇ ಅಧ್ಯಾಯದಲ್ಲಿದ್ದೇವೆ. 22ನೇ ಅಧ್ಯಾಯ ಶ್ರೀಕೃಷ್ಣನ ಗುಣಕರ್ತನ ಮತ್ತಷ್ಟು. ಸೊ 31ನೇ ದಿವ್ಯ ಗುಣ ಭಗವಂತನದು ಶೂರ, ಹೀರೋಯಿಕ್. ಈಗ ನಾವು ಕೇಳ್ತಾ ಇರೋದು ಭಗವಂತನ ದಿವ್ಯ ಗುಣಗಳು. ಕೆಲವೊಮ್ಮೆ ಸಾಧಾರಣವಾಗಿ ಜನರು ಹೇಳೋದು ಭಗವಂತನು ಪರಮ ಸತ್ಯವು, ನಿರ್ಗುಣ, ಗುಣಾತೀತ ಅಂತೆಲ್ಲ ಹೇಳ್ತಾರೆ. ಸೊ ಅದರ ಅರ್ಥ ಏನು ಅಂದ್ರೆ ಭಗವಂತನಿಗೆ ಭೌತಿಕ ಗುಣಗಳಿಲ್ಲ. ನಾವು ಭೌತಿಕ ಗುಣಗಳಿಗೆ ಕಾಣೋದು ಅದು ಯಾವ ಕಲ್ಮಶ ಇಲ್ಲ. ಭೌತಿಕ ಗುಣವಾದದ್ದು ರಜೋ ತಾಮಸ ಸತ್ವಗುಣದಿಂದ ಬೆರಕೆ ಆಗೋದು, ಅದು ಕಲುಷಿತವಾಗೋದು. ಭಗವಂತನಿಗೆ ಈ ತರ ಒಂದು ಗುಣಗಳಿಲ್ಲ, ಅವನದ್ದು ದಿವ್ಯ ಗುಣಗಳು. ಸೊ ನಾವು ಕೂಡ ಅವನ ಅಂಶ ಆದ್ರಿಂದ ನಮಗೂ ಕೂಡ ಆ ಗುಣಗಳು ಶುದ್ಧ ಸ್ಥಿತಿಯಲ್ಲಿ ಇವೆ. ಆದರೆ ಅದಿರೋದು ಅದು ನಮಗೆ ಅಲ್ಪವಾಗಿ. ಕೃಷ್ಣನಲ್ಲಿ ಅದು ಮಿತಿನೇ ಇಲ್ಲ, ಅದು ಆ ಪ್ರಮಾಣ ಅಷ್ಟು ಪ್ರಮಾಣದಲ್ಲಿದೆ. ಅವನು ವಿಭು, ನಾವು ಅಣ. ಸೊ ಇಲ್ಲಿ ನಾವು ರೂಪ ಗೋಸ್ವಾಮಿಯರು ಈ 64 ಗುಣಗಳನ್ನು ಶಾಸ್ತ್ರಗಳಲ್ಲಿ ಹೇಳಿರೋದು, ಭಗವಂತನ ಗುಣಗಳನ್ನು ವಿವರಿಸ್ತಾ ಇದ್ದಾರೆ. ಸೊ ನಮಗೆ 50 ಗುಣಗಳಿದೆ ಅಂತ ಹೇಳ್ತಾರೆ ಪ್ರತಿಯೊಂದು ಜೀವಿಗೆ. ಸೊ ಹಾಗೆ ಸಂಪೂರ್ಣ 64 ಗುಣಗಳು ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ವವ್ಯಾಪಕತ್ವ, ಮತ್ತೆ ಅವನಿಂದ ಎಲ್ಲ ಲೋಕಗಳು ಬರ್ತಾ ಇರೋದು, ಆ ಥರ ಗುಣಗಳನ್ನು ನಾವು ಜೀವಿಗಳು ಪಡೀಲಿಕ್ಕಾಗಲ್ಲ, ಆ ಥರ ದಿವ್ಯ ಗುಣಗಳನ್ನು. ಆದ್ರೆ ಇಲ್ಲಿ ಕೊಟ್ಟಿರೋ ಈಗ ಮೊದಲ 50 ಗುಣಗಳನ್ನ ನಾವು ಓದ್ತಾ ಇದ್ದೀವಿ. ಆ ಗುಣಗಳನ್ನು ನಾವು ಸ್ವಲ್ಪ ಪಡಿಬಹುದು, ಅದನ್ನು ಕೂಡ ತುಂಬಾ ಪ್ರಮಾಣದಲ್ಲಿ ಪಡಿಬಹುದು. ಈಗಿರೋ ಬದ್ಧ ಸ್ಥಿತಿಯಲ್ಲಿ ಅದು ನಮಗೆ ಆಲ್ಮೋಸ್ಟ್ ಅದು ಏನು ಇಲ್ಲ. ಇವಾಗ ಒಂದು ಬೆಂಕಿ ಒಂದು ಯಾವುದೋ ಒಂದು ಇದ್ರ ಮೇಲೆ ಬಿದ್ರೆ, ಮಣ್ಣು ಮೇಲೆ ಬಿದ್ರೆ ಅದ್ರ ಕಿಡಿ ಕಳ್ಕೊಂಡ್ಬಿಡುತ್ತೆ ಆಲ್ಮೋಸ್ಟ್. ಆ ಥರ ನಮಗೆ ಬದ್ಧ ಜೀವನದಿಂದ ನಾವು ಎಲ್ಲ ಈ ಗುಣಗಳು ನಮ್ಮಲ್ಲಿ ಎಲ್ಲ ಸ್ವಲ್ಪ ಅಲ್ಪ ಮಟ್ಟಿಗೆ ಇದೆ ಅಷ್ಟೇ. ಆದ್ರೆ ಕೃಷ್ಣನಲ್ಲಿ ಯಾವಾಗಲೂ ಇದು ಅಸಂಖ್ಯಾತವಾಗಿರುತ್ತೆ, ಪ್ರಮಾಣ ಅಷ್ಟು ಇದರಲ್ಲಿರುತ್ತೆ. ಈಗ 30 ಗುಣಗಳನ್ನ ನಾವು ಓದಿದ್ವಿ ನಿನ್ನೆ ತನಕ. ಇವತ್ತು 31ನೇ ಗುಣ ರೂಪ ಗೋಸ್ವಾಮಿ ಅವರು ಹೇಳೋದು, ಇದು ಪ್ರತಿಯೊಂದು ಜೀವಿಯೂ ಕೂಡ ಪಡಿಬಹುದು, ಆದ್ರೆ ಅಲ್ಪವಾಗಿ ಪಡಿಬಹುದು. ಇದನ್ನ ಎಷ್ಟೋ ವ್ಯಕ್ತಿಗಳು ಇದನ್ನ ತೋರಿಸಿದ್ದಾರೆ ಈ ಗುಣಗಳನ್ನ, ಆದ್ರೆ ಕೃಷ್ಣನ ತೋರಿಸೋ ತರ ಸಮವಾಗಿ ಯಾರು ತೋರ್ಸಲ್ಲ. ಆದ್ರೂ ಇದರ ಅರ್ಥ 31ನೇ ಗುಣ ರೂಪ ಗೋಸ್ವಾಮಿ ಅವರು ಹೇಳೋದು ಶೂರ. ಸೊ ಇದರ ಏನದೇ ಅರ್ಥ, ಯುದ್ಧ ಚಟುವಟಿಕೆಗಳಲ್ಲಿ ಉತ್ಸಾಹವುಳ್ಳವನು ಹಾಗೂ ಬಗೆ ಬಗೆಯ ಶಸ್ತ್ರಗಳ ಪ್ರಯೋಗದಲ್ಲಿ ಬಲ್ಲಿದನಾದವನನ್ನು ಶೂರನೆಂದು ಕರೆಯುತ್ತಾರೆ. ಸೊ ಕೃಷ್ಣ ಎಷ್ಟೋ ಶೌರ್ಯ ಚಟುವಟಿಕೆಗಳನ್ನು ನಾವು ಕೇಳಿದ್ದೇವೆ, ಅವನ ಲೀಲೆಗಳು. ಸೊ ವೃಂದಾವನದಲ್ಲಿ ಕೃಷ್ಣನ ಅವನ ಬಾಲ್ಯ ಚಿಕ್ಕ ಮಗುವಾಗಿದ್ದರೂ ಕೂಡ ಎಷ್ಟೋ ಲೀಲೆಗಳು ನಡೀತು. ಅದನ್ನು ವಿಶೇಷವಾಗಿ ನಾವು ಕೇಳೋದು ಅವನು ಈ ರಾಕ್ಷಸಗಳನ್ನು ಕೊಲ್ಲೋ ಲೀಲೆ. ಪ್ರತಿ ದಿವಸ ಒಬ್ಬೊಬ್ಬ ದಾನವರು ಬರ್ತಾ ಇದ್ರು, ಒಬ್ಬ ಇವರು ಕಂಸನ ಕಳಿಸ್ತಾ ಇದ್ದ, ಕೃಷ್ಣನು ಅವ್ರನ್ನ ಕೊಲ್ಬೇಕಾಯ್ತು. ಸೊ ಹೀಗೆ ಕೃಷ್ಣನು ಆ ಶೌರ್ಯವನ್ನು ಆಗ್ಲಿಂದಾನೇ ತೋರಿಸ್ದ. ಕೃಷ್ಣನಿಗೆ ಯಾರು ಕಲಿಸ್ಕೊಟ್ಟಿಲ್ಲ ಹೇಗೆ ಒಬ್ಬ ರಾಕ್ಷಸಿ ಪುತನಿ ಬಂದಿದ್ದಾರೆ ಅಂದ್ರೆ ಪುತನ ಅವ್ರನ್ನ ಹೇಗೆ ಕೊಲ್ಲೋದು ಅಂತ ಯಾರು ಹೇಳ್ಕೊಟ್ಟಿಲ್ಲ. ಎಲ್ಲೋ ಅದರಿಂದ ಟ್ರೈನಿಂಗ್ ತರಬೇತಿ ಆಗಿಲ್ಲ ಕೃಷ್ಣನಿಗೆ. ಕೃಷ್ಣ ಅವತರಿಸಿದಾಗ ಅವನು ಹುಟ್ಟಿನಿಂದಲೂ ಅವನು ದೇವರೇ. ಅವನೇನೋ ಅವನು ಯಾರೋ ಸೃಷ್ಟಿ ಮಾಡಿದ ದೇವರು, ಅವನೇನೋ ಒಂದು ಯಜ್ಞ ಯೋಗ ಮಾಡಿ ಅವನು ತಪಸ್ ಮಾಡಿ ಅವನು ದೇವರಾದ, ಆ ಥರ ಅಲ್ಲ. ಕೃಷ್ಣನು ಯಾವಾಗಲೂ ದೇವರ.
ನಮಗೆ ಅವನು ಅವತರಿಸೋದ್ರೆ ಅವನಿಗೆ ಕಾಣಿಸ್ಕೊಳ್ತಾನೆ ಅಷ್ಟೇ. ಹೇಗೆ ಸೂರ್ಯ ಬೆಳಿಗ್ಗೆ ಅದು ಉದಯವಾಗುತ್ತೆ ಅಂದ್ರೆ ಸೂರ್ಯ ಹುಟ್ಟಿದೆ ಅಂತಲ್ಲ, ಸೂರ್ಯ ಯಾವಾಗಲೂ ಇದೆ, ಅದು ನಮ್ಮ ಕಣ್ಣಿಗೆ ನಮ್ಮ ದೃಷ್ಟಿಗೆ ಕಾಣಿಸುತ್ತೆ. ಹಾಗೆ ಭಗವಂತನಿಗೆ ಅವತರಿಸಿ ಬಂದಾಗ ನಮ್ಮ ಕಣ್ಣಿಗೆ ಅವ್ನು ಕಾಣಿಸ್ಕೊಳ್ತಾನೆ ಅಷ್ಟೇ. ಆದ್ರೆ ಅವನು ಯಾವಾಗ್ಲೂ ಇದ್ದಾನೆ, ಈಗ ಸೂರ್ಯನು ಯಾವಾಗ್ಲೂ ಇದ್ದಾನೋ ಕೃಷ್ಣ ಯಾವಾಗ್ಲೂ ಇದ್ದಾನೆ. ಕೃಷ್ಣನು ಈ ಕೃಷ್ಣನ ಶೌರ್ಯದ ಬಗ್ಗೆ ಇಲ್ಲಿ ಒಂದು ಮಾತು ಹೇಳೋದು, ಪ್ರಿಯ ಶತ್ರು ವಿನಾಶಕನೇ, ಆನೆಯು ಕೊಳದಲ್ಲಿ ಸ್ನಾನ ಮಾಡುವ ಹೊತ್ತಿನಲ್ಲಿ ಆ ಕೊಳದ ತಾವರೆ ದಂಟುಗಳನ್ನೆಲ್ಲ ತನ್ನ ಸೊಂಡಲಿನಿಂದ ಕಿತ್ತು ಧ್ವಂಸ ಮಾಡುವಂತೆ ನೀನು ನಿನ್ನ ಬಾಹುಗಳನ್ನು ಚಲಿಸುವಷ್ಟರಿಂದಲೇ ಕಮಲ ಸದೃಶರಾದ ಎಷ್ಟೋ ಮಂದಿ ಶತ್ರುಗಳನ್ನು ಕೊಂದು ಹಾಕಿದ್ದೀಯೇ. ಉದಾಹರಣೆ ಹೋಲಿಕೆ, ಆನೆ ಸ್ನಾನ ಮಾಡುವಾಗ ಒಂದು ಸರೋವರದಲ್ಲಿ ಅಲ್ಲಿ ಎಷ್ಟೋ ಇದಿರುತ್ತೆ, ತಾವರೆ ಹೂಗಳಿರುತ್ತೆ, ಅದರೆಲ್ಲ ಕಿತ್ತು ಬಿಸಾಡ್ಬಿಡುತ್ತೆ. ಆ ಥರ ಕೇವಲ ಅದರ ಸೊಂಡಲಿನ ಇದರಿಂದ ಅಷ್ಟೇ. ಹಾಗೆ ಕೃಷ್ಣನ ಬಾವುಗಳು ಎಷ್ಟು ಶಕ್ತಿಯುತವಾಗ್ತದೆ ಅಂದರೆ ಎಲ್ಲ ಶತ್ರುಗಳು ಹಾಗೆ ನಾಶಗೊಳ್ತಾರೆ. ತಾವರೆ ಏನು ಆನೆಗೆ ಅದು ಕಷ್ಟ, ಆನೆಗೆ ತಾವರೆ ಹೂವನ್ನ ಕಿತ್ತಲಿಕ್ಕೆ ಏನು ಕಷ್ಟ ಇದೆ, ಅದು ದೊಡ್ಡ ದೊಡ್ಡ ಮರಗಳನ್ನೇ ದೊಡ್ಡ ಇದನ್ನೇ ಕಿತ್ತು ಬಿಡ್ತದೆ, ಆನೆ ಅಷ್ಟು ಶಕ್ತಿ ಇದೆ. ಇದೇನು ತಾವರೆ. ಸೊ ಹಾಗೆ ಕೃಷ್ಣನಿಗೆ ಯಾವ ಭೌತಿಕ ಶತ್ರು ಕೂಡ ಅದಕ್ಕೆ ಸಮ ಇಲ್ಲ. ಕೃಷ್ಣನ ಶಕ್ತಿ ಅಪರಿಮಿತ. ಮತ್ತೆ ಇಲ್ಲಿ ಹೇಳೋದು ಇನ್ನೊಂದು ಉದಾಹರಣೆ ಹೇಳ್ತಾರೆ ಅವರು, ಎಷ್ಟೋ ಉದಾಹರಣೆಗಳು, ಇಲ್ಲಿ ಮುಖ್ಯವಾಗಿ ಮಗಧ ರಾಜ ಜರಾಸಂಧನು ಕೃಷ್ಣನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಮಥುರೆಗೆ ಬಂದಾಗ ಕೃಷ್ಣನ ಕಡೆ ಕೃಷ್ಣ, ಬಲರಾಮ ಮತ್ತೆ ಕೆಲವೇ ಮಂದಿ ಸೈನಿಕರು, ಅದು ಇವರ ಕಡೆ 13 ಅಕ್ಷೌಹಿಣಿ ಸೈನ್ಯ. ಅಕ್ಷೌಹಿಣಿ ಅಂದ್ರೆ ಅದರ ಲೆಕ್ಕ ಇದೆ, 1,07,000 ಸೈನಿಕರು, ಮತ್ತೆ ಇಷ್ಟು ಕುದುರೆಗಳು, ಇಷ್ಟು ಆನೆಗಳು, ಆ ಲೆಕ್ಕಾಚಾರ ಇದೆ. ಸೊ ಅಷ್ಟು 13 ಅಕ್ಷೌಹಿಣಿ ಸೈನ್ಯವನ್ನು ಏನೋ ಒಂದು ಚಿಕ್ಕ ಸಮಯದಲ್ಲಿ ಕೃಷ್ಣ ಬಲರಾಮರಿಬ್ಬರೇ ಸಂಪೂರ್ಣ ನಿರ್ನಾಮ ಮಾಡಿದ್ರು. ಸೊ ಇವರ ಕಡೆ ಏನೋ ಒಂದು ಯಾರು ನಾಶ ಆಗೋದಿಲ್ಲ. ಯಾವ ಸೈನಿಕರು ಇವರು ಯಾರು ನೀವು ರಕ್ಷಣೆಗೆ ಬಂದಿರ್ತಾರೆ, ಕೆಲವಿನ ನಾವು ಕೈಯಲ್ಲಿ ಬೆರಳಲ್ಲಿ ಕೌಂಟ್ ಮಾಡುವಷ್ಟು ಅವರು ಕೂಡ ಸುರಕ್ಷವಾಗಿದ್ದಾರೆ. ಇದು ಕೃಷ್ಣನ ನಿಪುಣತೆ, ಕೃಷ್ಣ ಶೌರ್ಯಕ್ಕೆ ಸಮಾನ. ಪ್ರತಿಯೊಂದು ಇದು ಕೇಳ್ತೇವೆ ನಾವು, ಪ್ರತಿಯೊಂದು ಕೃಷ್ಣನು ತೃಣವರ್ತನ ಸಾಯಿಸೋದು, ತೃಣವರ್ತನಿಗೆ ಕೃಷ್ಣನು ಅವನು ಸುಂಟರ ಗಾಳಿಯ ಒಬ್ಬ ರಾಕ್ಷಸ, ಗಾಳಿಯ ಒಂದು ಬಿರುಗಾಳಿಯ ರೂಪವನ್ನು ಅವನು ತಾಳಿ ಬೃಂದಾವನವಾಸಿಗಳಿಗೆ ಎಲ್ಲ ಅಂಧಕಾರ ಮಾಡ್ಬಿಡ್ತಾನೆ. ಅದು ಕೃಷ್ಣನನ್ನು ಬಂದು ಕರೆದುಕೊಂಡು ಹೋಗ್ಬಿಡ್ತಾನೆ ಆಕಾಶಕ್ಕೆ. ಸೊ ಕೃಷ್ಣನು ಒಂದು ಜಾಯ್ ರೈಡ್, ಒಂದು ಒಬ್ಬರ ಮೇಲೆ ಸವಾರಿ ಹೋಗ್ತೇವೆ, ತೃಣವರ್ತನ ಮೇಲೆ ಒಂದು ಸವಾರಿ ಹೋಗಿತ್ತು. ನಂತರ ಆಕಾಶದ ಮೇಲೆ ಕೃಷ್ಣನು ಇದ್ದಕ್ಕಿದ್ದಾಗೆ ಎಷ್ಟು ಭಾರವಾಗ್ತಾನೆ ಅಂದ್ರೆ ತೃಣವರ್ತನಿಗೆ ಯಾವ ಒಂದು ದೊಡ್ಡ ಕಲ್ಲು ನನ್ನ ಇದ್ರ ಮೇಲೆ ಇದೆ, ಆ ಥರ ಪರ್ವತವೇ ನನ್ನ ಮೇಲೆ. ಸೊ ಅದು ಬಂದು ಕೆಳಗೆ ಸೀದಾ ಬಂದು ಕ್ರ್ಯಾಶ್ ಆಯ್ತಾನೆ. ಕೃಷ್ಣನ್ ಯಾವಾಗ ಬೇಕಾದ್ರೂ ಅವನು ಭಾರ ಆಗ್ಬೋದು, ಯಾವಾಗ ಬೇಕಾದ್ರೂ ಅವನು ಭಾರವಿಲ್ಲದೆ ಅವನು ಗಾಳಿಗಿಂತ ತೇಲೋ ಥರನೂ ಅವನ ಶಕ್ತಿ. ಒಬ್ಬೊಬ್ಬರ ಸುರರು ನಾವು ಹಾಗೆ ಕೇಳ್ತೇವೆ. ಶಕಟಾಸುರ ಅದೊಂದು ಗಾಡಿ ಯಾವುದೋ ಇದ್ರ ಮೇಲೆ ಅಂತ ರೂಪದಲ್ಲಿರ್ತಾನೆ. ಕೃಷ್ಣನ ಏನೋ ಒಂದು ಜನ್ಮ ಇದು ನಡೀತಾ ಇರುತ್ತೆ, 1ನೇ ವರ್ಷ ಬರ್ತ್ಡೇ. ಕೃಷ್ಣ ಅವನ ಕಾಲಿನಿಂದ ಇದು ಮಾಡೋದು, ಅವನ ಹಾಗೆ ಕುಸಿದ್ಬಿಟ್ಟು ಆ ಸುರ ಒಂದು ಇದು ಗಾಡಿ ಇದು ರಥ ಆ ಥರ ಏನೋ ಒಂದು ತಗೊಂಡಿರ್ತಾನೆ ರೂಪ. ಮತ್ತೆ ಬಕಾಸುರನಿಗೆ ಕೃಷ್ಣನು ಅವನ ಗಂಟಲಿನಲ್ಲಿ ಹೋಗಿ, ಕೃಷ್ಣನು ದೊಡ್ಡವನಾಗಿ ಗಂಟಲಿನಲ್ಲೇ ಅವನಿಗೆ ಇದಾಗಿ, ಗಂಟಲಿನಲ್ಲಿ ನಮಗೆ ಸಿಕ್ಕಾಕೊಂಡ್ರೆ ನಮಗೆ ಏನಾಗುತ್ತೆ, ಉಸಿರಾಡಕ್ಕಾಗಲ್ಲ. ಅದೇ ಥರ ಕೃಷ್ಣನ ಬಕಾಸುರನ ಇದರಲ್ಲಿ ಹೋಗಿ ಉಸಿರಾಡೋದಿಲ್ಲ. ಅಗಾಸುರ ಅವನೊಬ್ಬ ರಾಕ್ಷಸ, ಒಬ್ಬ ದೊಡ್ಡ ಪೈಥನ್, ಹೆಬ್ಬಾವು, 6 ಮೈಲಿಯ ದೂರ, ಇಲ್ಲಿಂದ 6 ಮೈಲಿ ದೂರ ಆಗುತ್ತೆ ಅವ್ರ ಮನೆ ಬೊಂದೆ, 6 ಮೈಲಿ ಅಷ್ಟು ದೂರ. ಇನ್ನ ದೊಡ್ಡ ಏರ್ಪೋರ್ಟ್, ಅಷ್ಟು ದೊಡ್ಡ ಇದು ರಾಕ್ಷಸ. ಆ ರೂಪ ಅವರು ರಾಜರು, ಆದರೆ ಅವರು ಅದರ ಒಂದು ಇದು ಪಡೆದಿರ್ತಾರೆ, ಸಿದ್ಧಿ ಪಡೆದಿರ್ತಾರೆ.
ಅವರೆಲ್ಲರೂ ಕಂಸ ಕಳಿಸ್ತಾ ಇರ್ತಾನೆ, ಒಬ್ಬರಾದ್ಮೇಲೆ ಒಬ್ಬರು ಕೃಷ್ಣನ ಕೊಲ್ಲಿ ಸೊ ಕೃಷ್ಣನಿಗೆ ಯಾರು ಕೊಲ್ಲಿಕ್ಕಾಗಿಲ್ಲ. ಮತ್ತೆ ಅರಿಷ್ಟಾಸುರ, ಮತ್ತೆ ವ್ಯೋಮಾಸುರ, ಮತ್ತೆ ಕೇಶಿ ಎಲ್ಲ ಒಬ್ಬೊಬ್ರು ಬೇರೆ ಬೇರೆ ರೂಪದಲ್ಲಿ ಬಂದದ್ದು, ಒಂದು ದೊಡ್ಡ ಕುದುರೆಯಾಗಿ ಕೇಶಿ. ಸೊ ಕೃಷ್ಣನು ಅವನನ್ನು ಕೂಡ ಅವರ ಕೈ ಒಳಗೆ ಬಾಯೊಳಗೆ ಕೃಷ್ಣ ಕೈ ಹಾಕಿ ಏನೋ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣನವರು. ಸೊ ಕೃಷ್ಣನಿಗೆ ಯಾರು ಕಲಿಸಬೇಕಾಗಿರ್ಲಿಲ್ಲ ಯಾರು ಕೊಂದಬೇಕು ಅಂತ, ಕೃಷ್ಣನಿಗೆ ಸಹಜವಾಗಿ ಗೊತ್ತು. ಅತತ್ಸಮ ಅಭ್ಯುಪದಿಶ್ಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಭಗವಂತನಿಗೆ ಅವನ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಅವನೆಲ್ಲ ಶಕ್ತಿಗಳು ಅವನಲ್ಲೇ ಇದೆ, ಅವನ ಅಧೀನದಲ್ಲಿದೆ. ಅವನಿಗೇನು ಕಲಿಯೋದು ಬೇಕಾಗಿಲ್ಲ, ಅವನ ಇಚ್ಛೆಯಿಂದ ಎಲ್ಲ ಚಟುವಟಿಕೆಗಳಾಗುತ್ತೆ. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಸ್ವಾಭಾವಿಕವಾಗಿ ಅವನಿಗೆ ಎಲ್ಲ ಜ್ಞಾನ ಇದೆ, ಎಲ್ಲ ಬಲ ಇದೆ, ಮತ್ತೆ ಎಲ್ಲ ಕ್ರಿಯೆಗಳು ಹಾಗೆ ಆಗುತ್ತೆ. ನಾವು ಒಂದು ಕೆಲಸ ಮಾಡಬೇಕು ಅಂದರೆ ಅದ್ರ ಎಷ್ಟೊಂದು ಜ್ಞಾನ ಬೇಕು, ಮತ್ತೆ ಅದು ಬಲ ಬೇಕು, ಮತ್ತೆ ಚಟುವಟಿಕೆ ಮಾಡಿದ್ರೆ ಆ ಕಾರ್ಯ ಆಗುತ್ತೆ. ನಾವು ಸುಮ್ಮನೆ ಇಚ್ಛೆ ಮಾಡಿದ್ರಿಂದ ಆಗೋದಿಲ್ಲ. ಆದರೆ ಭಗವಂತನ ಅವನ ಇಚ್ಛೆ ಮಾಡೋದ್ರಿಂದ ಎಲ್ಲವೂ ಕೂಡ ಅವನ ಶಕ್ತಿಗಳಿವೆ, ಎಲ್ಲ ಸ್ವಾಭಾವಿಕವಾಗಿ ಅದು ಕೆಲಸ, ಅವನ ಅಪರಿಮಿತ ಶಕ್ತಿ. ಸೊ ಇದು 31ನೇ ಗುಣ. ನಂತರ 32 ಹೇಳ್ತಾರೆ, ಕೃಷ್ಣನು ಕರುಣೆ, ಕೃಷ್ಣ ಕರುಣೆ, ಕಂಪ್ಯಾಷನೇಟ್. ಪರರ ನೋವನ್ನು ಸಹಿಸಲಾಗದ ಸ್ವಭಾವವುಳ್ಳ ವ್ಯಕ್ತಿಯನ್ನು ಕರುಣ ಎನ್ನುತ್ತಾರೆ. ಇನ್ನೊಬ್ಬರ ಕಷ್ಟವನ್ನು ನೋಡ್ಲಿಕ್ಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಅವರನ್ನ ಕರುಣ. ಸೊ ಇದು ಕೃಷ್ಣನಲ್ಲಿ ಇರೋ ಪ್ರಮಾಣದಲ್ಲಿ ಯಾರಿಗೂ ಇಲ್ಲ. ಸೊ ಇಲ್ಲಿ ಅದರ ಒಂದು ಹೇಳ್ತಾರೆ, ಇದೇ ಸೇಮ್ ಜರಾಸಂಧನು ಎಷ್ಟೋ ಬಾರಿ ಕೃಷ್ಣನ ಹತ್ರ ಪರಾಭವಿಸ್ಕೊಂಡು ಅವನು ಸೋತರು. ಕೊನೆಗೆ ಕೃಷ್ಣನು ಆ ದ್ವಾರಕೆ ಪುರಿಯನ್ನು ನಿರ್ಮಿಸಿ ಅಲ್ಲಿರ್ತಾರೆ. ಸೊ ಮಗಧ ರಾಜನಾದ ಇವನು ಜರಾಸಂಧನು ಒಂದು ದೊಡ್ಡ ಯಜ್ಞ ಮಾಡಬೇಕು ಅಂತೇನೋ ಒಂದು ಅವನಿಗೆ ಇದಿರುತ್ತೆ. ಆ ಯಜ್ಞಕ್ಕೆ ಎಷ್ಟೋ ರಾಜರು, ಲೋಕದಲ್ಲಿ ಎಷ್ಟು ರಾಜರು ಇರ್ತಾರೆ, ಅವ್ರನ್ನೆಲ್ಲ ಸೆರೆ ಹಿಡಿದು ಬಂದಿರ್ತಾರೆ. ನರಬಲಿ ಮಾಡ್ಬೇಕು ಅಂತ ಅವನ ಇಚ್ಛೆ ಇರೋದು. ನರಬಲಿ ಈ ತರ ಅಸುರ ವರ್ಗದ ಜನರು ಈ ತರ ಮಾಡ್ತಾರೆ. ನರಬಲಿ ಕೂಡ 20,000 ರಾಜರು ಅಂತ, ಇನ್ನೆಷ್ಟು ಪರಾಕ್ರಮಿ ಇರಬೇಕು ಮಗಧ ರಾಜ. 20,000 ರಾಜರನ್ನ ಸೆರೆ ಹಿಡಿದು ಅವನ ಬಲಿ ಮಾಡ್ಲಿಕ್ಕೆ, ಯಾವುದೊಂದು ಯಜ್ಞ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಆಗ ಅವರ 20,000 ರಾಜರ ಒಬ್ಬರು ಪ್ರತಿನಿಧಿ ಬಂದು ಕೃಷ್ಣನಲ್ಲಿ ಕೇಳ್ಕೊಳ್ತಾರೆ, ದ್ವಾರಕೆಯಲ್ಲಿ ನಮಗೆ ನೀವು ರಕ್ಷಣೆ ಕೊಡ್ಬೇಕು, ಈಗ ನಾವು ಮಗಧ ರಾಜನ ಇದ್ರ ಕೈಯಲ್ಲಿದ್ದೇವೆ ಅಂತ. ಆಗ ಕೃಷ್ಣನು ಅರ್ಜುನ ಮತ್ತೆ ಭೀಮಸೇನ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಯಾಕೆ, ಎಷ್ಟೋ ಜನ ಇಷ್ಟು 17 ಸಲ ನಾನು ಕೊಂದಿದ್ದೀನಿ ಅವನ ಎಲ್ಲ ಸೈನಿಕರನ್ನ, ತಿರ್ಗಾ ಯಾಕೆ ಕೊಲ್ಲೋದು, ಸಾಕು, ಜರಾಸಂಧ ಬಂದು ಕೊಂದ್ರೆ ಸಾಕು ಅಂತ ಕೃಷ್ಣನು ಭೀಮಸೇನ ಮತ್ತೆ ಕರ್ಕೊಂಡು ಹೋಗಿ ಗೊತ್ತು ಆ ಯುದ್ಧದಲ್ಲಿ ಭೀಮಸೇನ ಕೊಲ್ತಾರೆ. ಕೊಂದ ಮೇಲೆ ಕೃಷ್ಣನು ಇವ್ರನ್ನೆಲ್ಲಾನು ಬಿಡುಗಡೆ ಮಾಡ್ತಾರೆ. ಅವ್ರೆಲ್ಲ ಎಷ್ಟು ಸತ್ಕಾರ್ಯ ಗೌರವ ಕೊಟ್ಟು ಬಿಡಿಸ್ತಾರೆ. ಹೇಳ್ತಾರೆ ಕೃಷ್ಣನ ಅದು ಕರುಣೆ. ಮಗಧೇಂದ್ರನು ಸೆರೆ ಎಲ್ಲ ಅರಸರಿಗೂ ಬಿಡುಗಡೆ ನೀಡಿದಾಗ ಕೃಷ್ಣನ ಮರಗುವ ಸ್ವಭಾವವು ಪ್ರಕಟವಾಯಿತು. ಸಾಯುವ ಹೊತ್ತಿನಲ್ಲಿ ಭೀಷ್ಮರು ಕೃಷ್ಣನ ವಿಷಯಕವಾಗಿ ಹೇಳುತ್ತಾ ಅವನನ್ನು ಅಂಧಕಾರವನ್ನು ತೊಡೆಯುವ ಸೂರ್ಯನೆಂದು ಕರೆದರು. ಮಗಧೇಂದ್ರನು ಸೆರೆ ಹಿಡಿದ ಅರಸರನ್ನು ಕತ್ತಲು ಕೂಪಗಳಿಗೆ ದೂಡಲಾಗಿತ್ತು. ಕೃಷ್ಣನು ಅಲ್ಲಿ ಕಾಲಿಟ್ಟೊಡನೆ ಸೂರ್ಯೋದಯದಂತೆ ಕತ್ತಲು ಹೋಯಿತು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಮಗಧೇಂದ್ರನು ಅಷ್ಟು ಮಂದಿ ರಾಜರನ್ನು ಸೆರೆ ಹಿಡಿದಿದ್ದಾದರೂ ಕೃಷ್ಣನು ಪ್ರತ್ಯಕ್ಷನಾದೊಡನೆ ಎಲ್ಲರಿಗೂ ಬಿಡುಗಡೆ ಲಭಿಸಿತು. ಈ ರಾಜರಿಗೆ ಬಿಡುಗಡೆಯಾದದ್ದಕ್ಕೆ ಕೃಷ್ಣನಿಗೆ ಅವರ ವಿಷಯದಲ್ಲಿದ್ದ ಕನಿಕರವು ಕಾರಣವಾಯಿತು. ಯಾಕೆ ಕೃಷ್ಣ ಹೋಗಿ ಅವರ ಬಿಡುಗಡೆ ಮಾಡಿ? ಕೃಷ್ಣ ಇರುವ ಕನಿಕರ, ಕೃಷ್ಣ ಇರುವ ಅನುಕಂಪ. ಮತ್ತೆ 20,000 ರಾಜರು ಅವರವರ ದೇಶಕ್ಕೆ ಹೋಗಿ ಅವರು ಕೃಷ್ಣನ ಗುಣಗಳನ್ನ ಇದು ಮಾಡ್ತಾರೆ. ಎಲ್ಲರೂ ಕೂಡ ಅವ್ರ ದೇಶದವರೆಲ್ಲರೂ ಕೂಡ ಭಕ್ತರು ಮಾಡ್ತಾರೆ. ಆಗ 5,000 ವರ್ಷಗಳ ಹಿಂದೆ ಏನಾದ್ರೆ 20,000 ರಾಜರು ಆಲ್ಮೋಸ್ಟ್ ಅವರು ಸಾಯುವ ಇದರಲ್ಲಿ ಇರ್ತಾರೆ. ಯಾಕಂದ್ರೆ ಇನ್ನ ಏನು ಅಲ್ಲಿ ಒಂದು ಕತ್ತಲೆ ಇದರಲ್ಲಿ ಹಾಕಿ ಜರಾಸಂಧನು ಅವ್ರಿಗೆ ಏನು ಊಟ ಇಲ್ಲ, ಸಿದಿಲ್ಲ, ಎಲ್ಲ ಅವರ ಬಲಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ.
ಆ ಸ್ಥಿತಿಯಲ್ಲಿರೋ ಕೃಷ್ಣ ಹೋಗೋರ್ಗೆ ಬಿಡುಗಡೆ ಮಾಡಿ. ಕೃಷ್ಣ ಅನುಕಂಪದ ಬಗ್ಗೆ ಇಲ್ಲಿ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ದಾಗ ಕೃಷ್ಣನು ಬರ್ತಾರಲ್ಲಿ. ಕೃಷ್ಣ ಅಲ್ಲಿ ಬಂದಾಗ ಭೀಷ್ಮ ಪಿತಾಮಹರು ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಮತ್ತೆ ಕೃಷ್ಣನು ಭೀಷ್ಮರಿದ್ದ ಸ್ಥಿತಿಯನ್ನು ನೋಡಿ ಕೃಷ್ಣನು ಕಣ್ಣೀರು ಸುರಿಸುತ್ತಲೇ ಮಾತಿಗೆ ತೊಡಗಿದ್ದಾನೆ. ಕೃಷ್ಣ ಕಣ್ಣುಗಳಿಂದ ಇದು ಬರುತ್ತೆ. ಬರೀ ಕಣ್ಣೀರು ಸುರಿಸಿದಷ್ಟೇ ಅಲ್ಲ, ಅನುಕಂಪ ತುಂಬಿ ಬಂದು ತನ್ನನ್ನು ತಾನೇ ಮರೆತನು. ಆದ್ದರಿಂದ ಕೃಷ್ಣನೇ ಕೂಡ ಭೀಷ್ಮ ಪಿತಾಮಹರ ಆ ಸ್ಥಿತಿಯನ್ನು ನೋಡಿ ಕೃಷ್ಣನ ಕಣ್ಣೀರು ನಮ್ಮ ರೀತಿಯ ಕಣ್ಣೀರಲ್ಲ, ನಮ್ಮ ಭೌತಿಕ ಕಣ್ಣೀರಲ್ಲ, ಅದೆಲ್ಲ ಆಧ್ಯಾತ್ಮಿಕ. ಆದ್ರೂ ಹೇಳ್ತಾರೆ ಕೃಷ್ಣ ಸ್ವಭಾವ ಹಾಗೆಯೇ ಕೃಷ್ಣ ಎಲ್ಲ ಗುಣಗಳಲ್ಲಿ ಈ ಬದ್ಧ ಜೀವಿಗಳನ್ನು ಬಿಡುಗಡೆ ಮಾಡುವ ಗುಣ ತುಂಬಾ ದೊಡ್ಡದು. ಕೃಷ್ಣ ಎಷ್ಟೋ ಗುಣಗಳಿದೆ. ಈ ಕರುಣೆ ಗುಣದಿಂದಲೇ ಕೃಷ್ಣನು ಆ ವೈಕುಂಠ ಲೋಕದಿಂದ ಗೋಲೋಕದಿಂದ ಇಲ್ಲಿ ಬಂದು ನಮ್ಮನ್ನು ಕರೆದೊಯ್ಯಲಿಕ್ಕೆ ಬರೋದು. ಸೊ ಈ ಸ್ವಭಾವ ಕೃಷ್ಣನಲ್ಲಿ ತುಂಬಾ ಹೆಚ್ಚಿದೆ. ಇದು ಒಂದು ಅದ್ಭುತವಾದ ಸ್ವಭಾವ. ಹಾಗೆ ಅವ್ನು ಬರೋದು. ಇಲ್ಲಾಂದ್ರೆ ನಾವು ಕೃಷ್ಣ ಬೇಡ ಅಂತ ಬಂದ್ಬಿಟ್ಟಿದೀವಿ. ನಮ್ಗೆ ಇಲ್ಲೇ ಆನಂದ ಇದೆ, ನಾವು ಜೈಲಲ್ಲೇ ಇರ್ತೇವೆ ಅಂತ ಬಂದ್ಬಿಟ್ಟಿದ್ವಿ. ಕೃಷ್ಣನು ಇಲ್ಲ, ನೀವು ಜೈಲಲ್ಲಿ ಇರಬೇಡಿ, ಜೈಲಿಂದ ಬನ್ನಿ ಅಂತ ಕೃಷ್ಣನು ಬಂದು ನಾನು ಕರುಣೆ ಸ್ವಭಾವದಿಂದ ಬರೋದು. ನಮಗೆ ಇಲ್ಲ, ಇಲ್ಲೇ ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆ, ಏನು ನಮ್ಗೆ ಕಷ್ಟ ಇಲ್ಲ, ಇಲ್ಲಿ ನಮ್ಗೆ ಇಲ್ಲೇ ಇರ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದ್ವಿ. ಜನ್ಮಾಂತರ ಕೋಟಿ ವರ್ಷದಿಂದ ನಾವು ಇಲ್ಲೇ ನೆಲ ಊರ್ಬಿಟ್ಟಿದ್ದೀವಿ. ಆದ್ರೆ ಕೃಷ್ಣನ್ ಗೊತ್ತು ಇದು ನಮ್ಮ ನಿಜವಾದ ಇದಲ್ಲ, ನಮಗೆ ಇಲ್ಲಿ ಆನಂದ ಇಲ್ಲ, ಇಲ್ಲಿ ನಮ್ಗೆ ಬರೇ ಇಲ್ಲಿ ಕಷ್ಟಗಳೇ ಇದೆ. ಕೃಷ್ಣ ನಮ್ಮನ್ನು ಕರೆದೊಯ್ಯಲಿಕ್ಕೆ. ಸೊ ಇಲ್ಲಿ ಆಚಾರ್ಯರು ತುಂಬಾ ಚೆನ್ನಾಗಿ ಬರೀತಾರೆ. ಸೊ ಈ ಕೃಷ್ಣನ ಈ ಕರುಣಾಪೂರಿತ ಸ್ವಭಾವಕ್ಕೆ ನಮಸ್ಕರಿಸಬೇಕು ನಾವು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಆದ್ದರಿಂದ ಭಕ್ತ ಜನರು ಕೃಷ್ಣನಿಗೆ ನೇರವಾಗಿ ನಮಸ್ಕರಿಸುವುದರ ಬದಲು ಅವನ ಕರುಣಾಪೂರಿತ ಸ್ವಭಾವಕ್ಕೆ ನಮಸ್ಕರಿಸುತ್ತಾರೆ. ಕೃಷ್ಣನಿಗೆ ನಮಸ್ಕರಿಸುವ ಬದಲು ಅವನ ಕರುಣಾಪೂರಿತ ಸ್ವಭಾವಕ್ಕೆ ನಮಸ್ಕರಿಸುತ್ತಾರೆ. ಕೃಷ್ಣನು ದೇವೋತ್ತಮ ಪರಮಪುರುಷನಾದ್ದರಿಂದ ಅವನನ್ನು ಸಮೀಪಿಸುವುದು ನಿಜಕ್ಕೂ ಕಷ್ಟ, ತುಂಬಾ ಕಷ್ಟ. ಕೃಷ್ಣ ಪರಮಪುರುಷ, ಅವನ ಹತ್ರ ನಾವು ಎಲ್ಲಿ ಹೋಗೋದು? ರಾಧಾರಾಣಿಯು ಕೃಷ್ಣನ ಅನುಕಂಪಶೀಲತೆಯ ಪ್ರತೀಕವಾಗಿದ್ದಾಳೆ. ಆ ಕರುಣಾ ಸ್ವಭಾವದ ಪ್ರತೀಕ ಕೃಷ್ಣನ ಅಲ್ಲಾದಿನಿ ಶಕ್ತಿ ರಾಧಾರಾಣಿ. ಆದ್ದರಿಂದ ಭಕ್ತರು ಕೃಷ್ಣನ ಕರುಣಾಶೀಲತೆಯ ಲಾಭ ಪಡೆದು ಅವನ ಅನುಕಂಪಕ್ಕಾಗಿ ರಾಧಾರಾಣಿಯನ್ನು ಬೇಡುತ್ತಾರೆ. ಅದಕ್ಕೆ ರಾಧಾರಾಣಿಯನ್ನು ನಾವು ಬೇಡೋದು. ಅವಾಗ ಸುಲಭ ಕೃಷ್ಣನ ಅನುಗ್ರಹ ಸಿಗುತ್ತೆ. ಸೊ 32ನೇ ಗುಣ ಆಯ್ತು. ಈಗ 33ನೇದು ಮಾನ್ಯಮಾನಕೃತ್, ರೆಸ್ಪೆಕ್ಟ್ಫುಲ್. ಗೀತೆಯಲ್ಲೂ ನಾವು ಕೇಳೋದು ಗುರು ದೇವದ್ವಿಜ ಗುರು ಪ್ರಾಜ್ಞಾ ಪೂಜನ, ಅದು ನಮ್ಮ ದೇಹದ ತಪಸ್ಸೆ ಅಂತ ಕೃಷ್ಣನ ಗೀತೆಯಲ್ಲಿ. ಸೊ ಆ ರೀತಿ ಕೃಷ್ಣನು ಕೂಡ ಈ ತರ ಗೌರವವಾದ ಇದನ್ನು ತೋರಿಸ್ಕೊಟ್ಟ. ಸುಧಾಮ ಬ್ರಾಹ್ಮಣ ಬಂದಾಗಲಿ ಮತ್ತೆ ನಾರದ ಮುನಿಗಳು ಬಂದಾಗಲಿ ಪ್ರತಿ ಸಲನು ಕೃಷ್ಣನು ಹೇಗೆ ಈ ತರ ವ್ಯಕ್ತಿಗಳಿಗೆ ನಾವೊಂದು ಗೌರವವನ್ನು ತೋರಿಸ್ಬೇಕು ಅಂತ ಕೃಷ್ಣನೇ ತೋರಿಸ್ಕೊಡ್ತಾರೆ. ಎಲ್ಲರ ಗೌರವ ಕೊಡ್ಬೇಕಾದ್ರು ಕೃಷ್ಣನಿಗೆ. ಆದ್ರೆ ಕೃಷ್ಣನು ಇಲ್ಲಿ ಒಂದು ಅವತರಿಸಿದಾಗ ಅವನೊಂದು ರಾಜನಾಗಿ ಒಂದು ಗೃಹ ಸಚಿವನಲ್ಲಿದ್ದು ಹಾಗಿರುವಾಗ ಹೇಗೆ ನಾವು ಈ ಪ್ರಪಂಚದಲ್ಲಿ ನಮ್ಮ ಹಿರಿಯರಿಗೆ ಇದು ಕೊಡ್ಬೇಕು, ಗುರುಗಳಿಗೆ, ಭಗವಂತನಿಗೆ, ದೇವತೆಗಳಿಗೆ, ಹಾಗೆ ಕೃಷ್ಣನು ಕೂಡ ಒಂದೊಂದು ತೋರಿಸೋದು ಒಂದು ರೀತಿ. ಹಾಗೆ ಕೃಷ್ಣನು ನಮ್ಮ ರೀತಿ ಸಾಧಾರಣ ವ್ಯಕ್ತಿ ಆಗೋದಿಲ್ಲ. ಕೃಷ್ಣನು ಯಾವಾಗಲೂ ಎಲ್ಲರ ಮೇಲೆ, ಎಲ್ಲರ ಪೂಜಾರ್ಹ. ಸೊ ಅದರ ಬಗ್ಗೆ ಇಲ್ಲಿ ಹೇಳೋದು, ಒಮ್ಮೆ ಕೃಷ್ಣನ ಹತ್ತಿರ ಯಾರ್ಯಾರು ಬರ್ತಾರೆ? ತನ್ನ ಗುರು ಬರ್ತಾರೆ, ತನ್ನ ತಂದೆ ಮತ್ತೆ ತನ್ನ ಹಿರಿಯ ಅಣ್ಣ ಬಲರಾಮರು ಬರ್ತಾರೆ, ಎಲ್ಲ ಒಂದೇ ಸಮಯಕ್ಕೆ. ಸೊ ಮೊದಲಿಗೆ ಆಗ ಕೃಷ್ಣನು ತನ್ನ ಗುರುವಿಗೆ ಮೊಟ್ಟ ಮೊದಲು ಇದು ಕೊಡ್ತಾರಂತೆ, ಮರ್ಯಾದೆ. ಶ್ರೇಷ್ಠ ಪುರುಷರು ಅವರ ಸುತ್ತು ನೆರೆದಾಗ ಕೃಷ್ಣನು ಮೊಟ್ಟ ಮೊದಲು ತನ್ನ ಗುರುವಿಗೆ, ಆ ಬಳಿಕ ತಂದೆಗೆ ವಸುದೇವರಿಗೆ, ತರುವಾಯ ಹಿರಿಯ ಅಣ್ಣ ಬಲರಾಮರಿಗೆ ಗೌರವ ಸಮರ್ಪಿಸುತ್ತಿದ್ದಾನೆ ಭಗವಂತನು. ಹೀಗೆ ಈ ಒಂದು ರೀತಿ. ಹೀಗೆ ಕಮಲ ನೇತ್ರನಾದ ಕೃಷ್ಣನು ತನ್ನ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಸಂತೋಷಿಯೂ ಶುದ್ಧ ಹೃದಯಿಯೂ ಆಗಿರುತ್ತಿದ್ದ ಭಗವಂತ ನಮ್ಗೆ ತೋರಿಸ್ಕೊಡೋ ಹೇಗೆ. 33ನೇ ಗುಣ. 34ನೇದು ವಿನಯಿ. ವಿನಯಿ ಅಂದ್ರೆ
ಯಾವ ಒಂದು ಅಹಂಕಾರ ಇಲ್ಲ. ಹಾಗೆ ಉದ್ದಟತನವನ್ನು ತೋರದಿರುವುದು ಮತ್ತು ಹಮ್ಮಿನಿಂದ ವರ್ತಿಸದಿರುವುದು, ಈ ಗುಣಗಳುಳ್ಳ ವ್ಯಕ್ತಿಯನ್ನು ವಿನೀತ ಎನ್ನುತ್ತಾರೆ. ಎನಿ ಪರ್ಸನ್ who neither becomes impudent nor exhibits a puffed up nature is called gentle. ಸೊ ಇದರಲ್ಲಿ ಉದಾಹರಣೆಗೆ ಮತ್ತೆ ಅದೇ ರೀತಿಯಲ್ಲಿ ಆಲ್ಮೋಸ್ಟ್ ಇದೇ ತರ ಗೌರವ ಕೊಡೋ ಇದ್ರ ರೀತಿಯಲ್ಲೇ ಕೃಷ್ಣನು ಆ ಒಂದು ಯುಧಿಷ್ಠಿರನು ಮಹಾರಾಜ ಯುಧಿಷ್ಠಿರರು ಮಾಡಿದ್ದ ರಾಜಸೂಯ ಯಜ್ಞಕ್ಕೆ ಹೋಗುವಾಗ ಅವರು ಅಲ್ಲಿ ಹಸ್ತಿನಾಪುರಕ್ಕೆ ತಲುಪಿದಾಗ ಮಹಾರಾಜ ಯುಧಿಷ್ಠಿರರು ಇವರನ್ನ ಆಹ್ವಾನಿಸಲು ಅವ್ರು ಬರ್ತಾರೆ. ಅವರು ರಥವೇರಿರ್ತಾರಂತೆ. ಸೊ ಹಾಗೆ ಮಹಾರಾಜ ಯುಧಿಷ್ಠಿರರು ಕೆಳಗಿಳಿದು ಬರೋ ಮುಂಚೆ ಕೃಷ್ಣನು ಕೆಳಗಿಳಿದು ಯುಧಿಷ್ಠಿರ ಮಹಾರಾಜರಿಗೆ ನಮಸ್ಕರಿಸ್ತಾರೆ. ಅಂದ್ರೆ ಅವರು ನನ್ನ ದಾಯಾದಿಗಳು ಆಕ್ಚುಲಿ, ಆಮೇಲೆ ಹಿರಿಯರು ಅಂತ ಅವ್ರಿಗೆ ಹೇಗೆ ಮರ್ಯಾದೆ ತೋರಿಸ್ತಾರೆ. ಬಿಫೋರ್ ನೋಡಿ ಹೇಳೋದು, ಕೃಷ್ಣನ ಸೋದರ ಸಂಬಂಧಿಯಾದ ಯುಧಿಷ್ಠಿರ ಮಹಾರಾಜನು ಏರ್ಪಡಿಸಿದ್ದ ರಾಜಸೂಯ ಯಾಗಕ್ಕೆ ಕೃಷ್ಣನು ಬಂದಾಗ ಅವನ ನಮ್ರತೆಯು ಪ್ರದರ್ಶನಕ್ಕೆ ಬಂತು. ಕೃಷ್ಣನು ದೇವೋತ್ತಮ ಪರಮಪುರುಷನೆಂಬುದು ಯುಧಿಷ್ಠಿರನಿಗೆ ತಿಳಿದಿತ್ತು ಎಂದೇ ಅವನು ರಥದಿಂದ ಇಳಿದು ಬಂದು ಕೃಷ್ಣನನ್ನು ಎದುರುಗೊಳ್ಳಲು ಹವಣಿಸಿದನು. ಆದರೆ ಯುಧಿಷ್ಠಿರನು ರಥದಿಂದ ಇಳಿಯುವ ಮೊದಲೇ ಕೃಷ್ಣನು ತನ್ನ ರಥವನ್ನು ಬಿಟ್ಟು ಬಂದು ಯುಧಿಷ್ಠಿರನ ಪಾದಗಳಿಗೆರೆದನು. ಕೃಷ್ಣನು ದೇವೋತ್ತಮ ಪರಮಪುರುಷನೇ ಆದರೂ ಸಾಮಾಜಿಕ ರಿವಾಜುಗಳನ್ನು ತೋರಲು ಎಂದು ಮರೆಯುವುದಿಲ್ಲ. ಆಮೇಲೆ ಆ ರಾಜಸೂಯ ಯಜ್ಞದಲ್ಲಿ ಕೃಷ್ಣನೇ ಆ ಎಲ್ಲರ ಪಾದಗಳನ್ನ ತೊಳೆಯಲಿಕ್ಕೆ ಪಾದ ಪೂಜೆ ಯಾರು ಬರ್ತಾರೆ ಅತಿಥಿಗಳು ಕೃಷ್ಣನು ಇದನ್ನು ತಗೊಳ್ತಾರೆ. ರಾಜಸೂಯ ಯಜ್ಞದಲ್ಲಿ ಎಲ್ಲ ಯಾರ್ಯಾರು ಬರ್ತಾರೆ ಎಲ್ಲರೂ ಕೂಡ ಕೃಷ್ಣನೇ ಅವ್ರ ಪಾದಗಳನ್ನ ತೊಳೆದು ಅವ್ರಿಗೆ ಆಹ್ವಾನ ಮಾಡೋದು, ಅವ್ರಿಗೆ ಗೌರವ ಪರಮಪುರುಷ. 35ನೇ ಗುಣ ಲಿಬರಲ್ ಅಂದ್ರೆ ಉದಾರಿ. ಸ್ವಭಾವತಃ ಯಾವನು ತುಂಬಾ ಮೃದುವಾದ ನಡತೆಯನ್ನುಳ್ಳವನಾಗಿರುತ್ತಾನೋ ಅಂತಹವನ್ನು ಉದಾರಿ ಎನ್ನುತ್ತಾರೆ, ಲಿಬರಲ್. ಸೊ ಇದರಲ್ಲೂ ಕೂಡ ಇದರ ಕೃಷ್ಣನ ಒಂದು ಕರುಣಾಮಯಿ ಸ್ವಭಾವ ಗೊತ್ತಾಗುತ್ತೆ. ಇದೆಲ್ಲವೂ ಆಲ್ಮೋಸ್ಟ್ ಗುಣಗಳು ಒಂದೇ ತರ ಅನ್ಸುತ್ತೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗೆ ಅವರ ರೂಪ ಗೋಸ್ವಾಮಿ ಪ್ರತಿಯೊಂದು ಗುಣವನ್ನು ಪ್ರತ್ಯೇಕವಾಗಿ ಹೇಳ್ತಾರೆ. ಅವ್ರು ಹೇಳೋದು ಉದ್ದವರು ಹೇಳೋದು ಕೃಷ್ಣನ ಸಮಂತಕ ಮಣಿಯ ಲೀಲೆ ಆದ್ಮೇಲೆ, ಆ ಸಮಂತಕ ಮಣಿ ಲೀಲೆ ಆದ್ಮೇಲೆ ಕೃಷ್ಣನ ಅಕ್ರೂರ ಮತ್ತೆ ಕೃತವರ್ಮ ಕೂಡ ಒಬ್ಬ ವ್ಯಕ್ತಿ ಇರ್ತಾನೆ. ಯಾರು ಅವರು? ಕೃಷ್ಣನ ಮಾವ ಸತ್ಯಜಿತನ ಕೊಲ್ತಾರೆ. ಯಾರವರು? ಕೃಷ್ಣ ಇವರು ಸತ್ಯಭಾಮ ಅವರ ತಂದೆನ ಒಬ್ಬ ಇವ್ರು ಕೊಲ್ತಾರೆ. ಏನವ್ರ ಹೆಸರು? ಹರೇ ಕೃಷ್ಣ. ಪುಷ್ಪರಾಜ್ ಗೊತ್ತಾ? ನೆನಪಿದೆಯಾ? ಯಾವ್ದು ಹೇಳಿ? ಅದೊಂದು ಇದಾಗುತ್ತೆ. ಯಾಕಂದ್ರೆ ಕೃಷ್ಣನು ಆ ಸ್ಯಾಮಂತಕ ಮಣಿಯನ್ನು ಜಾಂಬವಂತನಿಂದ ತಂದ ಮೇಲೆ ಅವರು ಇಟ್ಕೊಳ್ಳೋದಿಲ್ಲ ಕೃಷ್ಣನ್. ಅದರ ನಂತರ ಕೃಷ್ಣನ ಮತ್ತು ಸತ್ಯಭಾಮ ಮದುವೆ ಆಗುತ್ತೆ. ಆದ್ರೂ ಕೃಷ್ಣನ ಗೊತ್ತು ಆ ಸತ್ಯಭಾಮ ಅವ್ರ ತಂದೆಗೆ ಆ ಮಣಿ ಮೇಲೆ ಇನ್ನ ವ್ಯಾಮೋಹ ತುಂಬಾ ಇದೆ ಅಂತ. ಅದಕ್ಕೆ ಕೃಷ್ಣನು ಅದನ್ನ ಬೇಡ ನನಗೆ ಅಂತ ಕೊಟ್ಬಿಡ್ತಾನೆ. ಕೃಷ್ಣನಿಗೆ ಯಾವ ಅಗತ್ಯ ಇಲ್ಲ. ಆಕ್ಚುಲಿ ಕೃಷ್ಣನಿಗೆ ಕೊಡ್ಬೇಕಾದ್ರು ಯಾವ್ದು ತುಂಬಾ ಬೆಲೆ ಬಾಳುವಂಥದ್ದು ಅದೆಲ್ಲ ಕೃಷ್ಣನಿಗೆ ಅರ್ಪಿಸ್ಬೇಕು. ಆದ್ರೂ ಅವರಿಗೆ ಅದು ಅದ್ರ ಮೇಲೆ ಅಷ್ಟು ವ್ಯಾಮೋಹ ಇರೋದ್ರೆ ಕೃಷ್ಣನು ಬೇಡ ಅಂತ ಹೇಳ್ತಾರೆ. ಆಮೇಲೆ ಅದೇ ಸತ್ಯಭಾಮನ್ನು ಸ್ವೀಕಾರ ಮಾಡ್ತಾರೆ. ಸತ್ಯಭಾಮ ಕೃಷ್ಣನ ಹೆಂಡತಿಯ ರಾಣಿ ಆಗ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಜನ ದ್ವಾರಕೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ನೋಡ್ತಾರೆ ಇದು ಕೃಷ್ಣನಿಗೆ ಸೇರ್ಬೇಕಾದದ್ದು. ಇನ್ನು ಸ್ವಲ್ಪ ಜನ ಆ ರೀತಿ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ, ನಮಗೆ ಬೇಕು ಈ ಮಣಿ ಅಂತ. ಅದರಲ್ಲಿ ಯಾರೊಬ್ಬ ವ್ಯಕ್ತಿ ಇರ್ತಾನೆ, ಅವನೊಬ್ಬ ನೀಚ ಸ್ವಭಾವದವನು. ಸೊ ಅವನೊಟ್ಟಿಗೆ ಎಷ್ಟೋ ಜನ ಹೆಸರಾಂತ ಮಂದಿಗಳು, ಗೌರವಾನ್ವಿತ ಮಂದಿಗಳು. ಯಾವ ತರ ಮಂದಿಗಳು? ಕೃಷ್ಣನ ಜೊತೆ ಇರುವ ಅಕ್ರೂರ ಮತ್ತೆ ಕೃತವರ್ಮರು ಕೂಡ ಸೇರ್ತಾರೆ. ಅದೊಂದು ಕಾರಣ ಯಾಕೆ ಅಕ್ರೂರು ಸೇರ್ತಾರೆ, ಯಾಕೆ ಕೃತವರ್ಮನು ಸೇರ್ತಾನೆ ಅಂತ. ಅವರು ಕೂಡ ಅವ್ರ ಜೊತೆ ಸೇರಿ ಅವ್ರನ್ನ ಕೊಲ್ಲಿಕ್ಕೆ ಇದು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಸೊ ಆ ವಿಷಯದಲ್ಲಿ ಇದು ಹೇಳೋದು ಅನ್ಸುತ್ತೆ. ಅಂದ್ರೆ ಅಕ್ರೂರರು ಕೃಷ್ಣ ತುಂಬಾ ಶುದ್ಧ ಭಕ್ತರು. ಒಮ್ಮೆ ಯಾವುದೋ ಒಂದು ಇದರಿಂದ ತಪ್ಪಾಗಿರುತ್ತಿದ್ರು, ಅವ್ರು ಕೂಡ ಅವ್ರ ಜೊತೆಗೆ ಸೇರ್ತಾರೆ. ಅವ್ರು ಕೊಲ್ಲೋದಿಲ್ಲ, ಆದ್ರೆ ಒಂದು ಪ್ಲಾನ್ ಅಲ್ಲಿ ಅವ್ರು ಕೂಡ ಭಾಗಿಯಾಗಿರ್ತಾರೆ. ಅದ್ರ ವಿಚಾರವಾಗಿ ಏನೋ ಇವ್ರು ಹೇಳೋದು ಉದ್ದವರು ಹೇಳೋದಿಲ್ಲಿ
ಕೃಷ್ಣನು ಶಮಂತಕ ಮಣಿಯನ್ನು ಕೊಂಡು ಹೋದ ತರುವಾಯ ಉದ್ದವನು ಆಡಿದ ಮಾತು ಕೃಷ್ಣನು ಎಷ್ಟು ಉದಾರಿಯಾಗಿದ್ದ ಎಂಬುದನ್ನು ತೋರಿಸುತ್ತದೆ. ದಾಸನೊಬ್ಬನಿಗೆ ಗುರುತರ ಅಪರಾಧಗಳ ಆಪಾದನೆ ಇದ್ದರೂ ಕೃಷ್ಣನು ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕೃಷ್ಣನ ಈ ದಯಾಶೀಲತೆಯನ್ನು ಶಮಂತಕ ಮಣಿಯ ಲೂಟಿಯ ಅನಂತರ ಉದ್ದವನ ಮಾತೊಂದು ದೃಢಪಡಿಸುತ್ತದೆ. ಅವನು ಭಕ್ತನು ಮಾಡಿದ ಸೇವೆಯನ್ನಷ್ಟೇ ಅವನು ಗಮನಿಸುತ್ತಾನೆ. ಎಲ್ಲ ಶುದ್ಧ ಭಕ್ತರು ತುಂಬಾ ಸೇವೆ ಮಾಡಿದ್ದಾರೆ, ಆದ್ರೆ ಇದ್ರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಸೀರಿಯಸ್ ಅಕ್ರೂರನ್ನ ಮತ್ತೆ ಕರೆಸ್ತಾರೆ, ಅಕ್ರೂರರು ಕೂಡ ಬಿಟ್ಟು ಹೋಗ್ಬಿಡುತ್ತಾರೆ, ಕಾಶಿ ಇದಕ್ಕೆಲ್ಲ ಹೋಗ್ಬಿಡುತ್ತೆ. ಈ ವಿಚಾರವಾಗಿ ಕೃಷ್ಣನು ಅವ್ರ ಮಾತಾಡ್ತಾರೆ. ಮತ್ತೆ 36ನೇ ಗುಣ ರೀಮಾನ್. ರೀಮಾನ್ ಅಂದ್ರೆ ಶೈ, ಸ್ವಭಾವ. ಕೆಲವೊಮ್ಮೆ ವಿನಮ್ರತೆಯನ್ನು ಮತ್ತು ಕೆಲವು ಸಲ ನಾಚಿಕೆಯನ್ನು ತೋರ್ಪಡಿಸುವ ವ್ಯಕ್ತಿಯನ್ನು ಲಜ್ಜಾವಂತ ಎಂದು ಕರೆಯುತ್ತಾರೆ. ಸೊ ಲಲಿತ ಮಾಧವ ಎನ್ನುವ ಕೃತಿಯಲ್ಲಿ ವರ್ಣಿಸಲಾಗಿರುವಂತೆ ಕೃಷ್ಣನು ಗೋವರ್ಧನ ಗಿರಿಯನ್ನು ಅವನ ಎಡಗೈಯ ಕಿರುಬೆರಳಿನಿಂದ ಎತ್ತಿ ಹಿಡಿದಾಗ ಅವನ ಲಜ್ಜಾ ಸ್ವಭಾವವು ಪ್ರಕಟವಾಯಿತು. ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿದಾಗ ಅವನ ಎಡಗೈ ಇದರಲ್ಲಿ ಕೃಷ್ಣನಿಗೆ ಏನು ಬಲಗೈ ಹಿಡಿಬೇಕು ಅಂತೇನೂ ಇಲ್ಲ, ಇನ್ನೇನೂ ಇಲ್ಲ, ಎಡಗೈಯಲ್ಲಿ ಕೃಷ್ಣ ಬೆರಳು. ಸೊ ಹಾಗೆ ಹೇಳ್ತಾರೆ. ಅದು ಇದು ಹೇಳೋದೇನೆಂದ್ರೆ ಕೃಷ್ಣ ಈ ಅದ್ಭುತ ಸಾಧನೆಯನ್ನು ಗೋಪಿಯರೆಲ್ಲರೂ ನೋಡುತ್ತಿದ್ದರು, ಕೃಷ್ಣನ ಎತ್ತದ್ದನ್ನು. ಹಾಗೆಯೇ ಕೃಷ್ಣನು ಕೂಡ ಗೋಪಿಯರತ್ತ ನೋಡಿ ನಸು ನಗುತ್ತಿದ್ದ. ಕೃಷ್ಣನು ಕೂಡ ಗೋಪಿಕರ ನೋಡಿ ನಸು ನಗುತ್ತಿದ್ದ. ಕೃಷ್ಣನ ಗಮನವು ಗೋಪಿಯರ ಎದೆಗಳತ್ತ ಹರಿದಾಗ ಅವನ ಕೈ ನಡುಗಲಾರಂಭಿಸಿತು. ಇದೆಲ್ಲ ತುಂಬಾ ದಿವ್ಯವಾದ ಇದು ಭಗವಂತನ ಲೀಲೆಗಳು. ನಮಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತನಲ್ಲಿರುವ ಗೋಪಿಕೆಯರ ಮಧ್ಯೆ ಇರೋ ಪ್ರೀತಿ ಸಂಬಂಧ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ ಈಗ. ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನಾವು ಇದು ನೋಡೋಣ ಅಷ್ಟೇ. ಅವನ ಕೈ ನಡಗುವುದನ್ನು ನೋಡಿ ಗಿರಿಯ ಅಡಿಯಲ್ಲಿದ್ದ ಗೋವಳರಿಗೆ ಕೊಂಚ ಕಸಿವಿಸಿ ಆಯಿತು. ಎಲ್ಲರಿಗೂ ಭಯ ಆಗೋಯ್ತು, ಏನಾಗುತ್ತೆ, ಗೋವರ್ಧನ ಹಲಾಡ್ತಾ ಇದೆ. ಆ ಬಳಿಕ ಅಲ್ಲಿ ಒಂದು ಕೋಲಾಹಲಕಾರಿ ಗರ್ಜನೆಯಂತಹ ಸದ್ದು ಮೊಳಗಿತು ಮತ್ತು ಅವರೆಲ್ಲರೂ ಸುರಕ್ಷತೆಗಾಗಿ ಕೃಷ್ಣನನ್ನು ಪ್ರಾರ್ಥಿಸುತ್ತಿದ್ದರು. ಗೋವರ್ಧನ ಗಿರಿಯು ಅಲುಗಾಡಿದ್ದನ್ನು ನೋಡಿ ಗೋವಳರು ಬೆದರಿರಬೇಕೆಂದು ಬಲರಾಮನು ನಸು ನಗುತ್ತಿದ್ದ. ಸೊ ಬಲರಾಮರಿಗೇನು ಭಯ ಇಲ್ಲ, ಅವ್ರಿಗೆ ಗೊತ್ತು ಕೃಷ್ಣನ ಶಕ್ತಿ ಏನು ಅಂತ. ಅವರು ಇವರೆಲ್ಲ ಅಷ್ಟು ಭಯದಲ್ಲಿ ಈಗ ಭಯಭೀತರಾಗ್ಬಿಟ್ಟಿದೆ, ಎಲ್ಲಿ ಗೋವರ್ಧನ ನಮ್ಮ ಮೇಲೆ ಬಿದ್ದು ಹೋಗ್ಬಿಡುತ್ತೆ ಅಂತ. ಅಂದ್ರೆ ಅವ್ರು ನಗ್ತಾ ಇರು ಬಲರಾಮ. ಸೊ ಬಲರಾಮನ ನಗುವನ್ನು ನೋಡಿ ಕೃಷ್ಣ ಯೋಚನೆ ಮಾಡಿತು. ಆದರೆ ತಾನು ಗೋಪಿಯರ ಎದೆಗಳತ್ತ ಕಣ್ಣು ಹಾಯಿಸಿದ್ದನ್ನು ಅರ್ಥ ಮಾಡಿಕೊಂಡ ಬಲರಾಮನು ಮುಗುಳ್ನಗಿರುತ್ತಿರಬೇಕೆಂದು ಕೃಷ್ಣನಿಗೆ ತೋರಿದಾಗ ಲಜ್ಜೆಯಿಂದ ಲಜ್ಜೆಯ ಸ್ವಭಾವವನ್ನು ಆವರಿಸಿತು. ಕೃಷ್ಣನಿಗೆ ಬಲರಾಮನಿಗೆ ಗೊತ್ತಾಯ್ತು, ನಾನು ಏನು ಮಾಡ್ತಾ ಇದ್ದೇನೆ. ಅವರ ಲಜ್ಜಾ ಸ್ವಭಾವ ಎಲ್ಲ ಆಧ್ಯಾತ್ಮಿಕದಲ್ಲಿ ತುಂಬಾ ಉನ್ನತವಾದ ವಿಷಯ. ನಮಗಿರೋ ಇದರಲ್ಲಿ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಕೇಳೋಣ ಅಷ್ಟೇ. 36 ನಾಳೆ ನೋಡೋಣ. ಹರೇ ಕೃಷ್ಣ. ಪುಷ್ಪರಾಜ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ರೆ ಹೇಳಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮತ್ತೆ ನಾನು ಫೋನ್ ಮಾಡ್ತೇನೆ ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮತ್ತೆ ನಾನು ಕಾಲ್